ಎಲ್ಲರಿಗೂ ನಮಸ್ಕಾರ. ವಿದೇಶಿಗರಿಗೆ ನಮ್ಮ ಭಾರತ ದೇಶದ ಬಗ್ಗೆ ಕೇಳಿದಾಗ ಅವರು ಸರಳವಾಗಿ ಹೇಳುತ್ತಾರೆ, ನಮ್ಮ ಭಾರತ ದೇಶ ಹಿಂದುಳಿದ ದೇಶವೆಂದು. ಆದರೆ ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ಅಭಿವೃದ್ಧಿ, ಇಲ್ಲಿಯ ಒಂದು ವಾತಾವರಣ ನೋಡಿದಾಗ ಅವರು ಹೇಳುವುದು ಸುಳ್ಳು ಎಂದು ಹೇಳಬಹುದು. ಅದಕ್ಕೆ ಒಂದು ಉದಾಹರಣೆ ಇವತ್ತು ನಾನು ನಿಮಗೆ ತೋರಿಸುತ್ತೇನೆ. ನಮ್ಮ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಒಂದು ಪುಟ್ಟ ಗ್ರಾಮ ಕೊಂಕನಹಳ್ಳಿ ಮತ್ತು ನೀಲೇನಹಳ್ಳಿ. ಎರಡು ಅಕ್ಕಪಕ್ಕ ಅಕ್ಕ ತಂಗಿ ಇದ್ದ ಹಾಗೆ ಈ ಕೊಂಕನಹಳ್ಳಿಯಲ್ಲಿರುವ ಒಂದು ಅದ್ಭುತವಾದ ಕಟ್ಟಡ ಮನೆ, ಅಲ್ಲಿರ್ತಕ್ಕಂಥ ಗೌಡರ ಮನೆ ತೋರಿಸುತ್ತೇನೆ ಬನ್ನಿ. ಈ ಗೌಡರ ಮನೆ ಶ್ರೀ ಭಗವಂತರಾವ್ ಪಾಟೀಲ್ ಅವರ ಮನೆ ನೋಡಿ ಬಹಳಷ್ಟು ಆಶ್ಚರ್ಯಪಟ್ಟೆ. ಈ ಮನೆ ನೋಡಿದಾಗ ನಮ್ಮ ಭಾರತ ದೇಶದಲ್ಲಿರೋ ಒಂದು ಸಂಸ್ಕೃತಿ ಮತ್ತು ಇಲ್ಲಿರ್ತಕ್ಕಂಥ ಒಂದು ತಂತ್ರಜ್ಞಾನ ಕೂಡ ತೋರಿಸುತ್ತದೆ. ನೋಡಿ, ಇದೇ ಮನೆ ಎಷ್ಟು ಸುಂದರವಾಗಿದೆ, ಬಹಳ ಅದ್ಭುತವಾಗಿ ಕಾಣಿಸುತ್ತದೆ. ಎತ್ತರಕ್ಕೆ ಕಟ್ಟಿರ್ತಕ್ಕಂಥ ಮನೆ, ಬಹಳಷ್ಟು ಶ್ರಮಪಟ್ಟು ಕಟ್ಟಿರ್ತಕ್ಕಂಥ ಮನೆ. ಅಲ್ಲಿ ಸಿಗತಕ್ಕಂಥ ಕಲ್ಲಿನಿಂದ ಕಟ್ಟಿರ್ತಕ್ಕಂಥ ಮನೆ ಬಹಳ ಸುಂದರವಾಗಿದೆ. ಇದು ಹೊರನೋಟ. ಈ ಕೊಂಕನಹಳ್ಳಿ ಗ್ರಾಮ ಸೇಡಂನಿಂದ ಕೇವಲ 5 ಕಿಲೋಮೀಟರ್ ಮತ್ತು ಕಲಬುರಗಿಯಿಂದ 45 ಕಿಲೋಮೀಟರ್ ದೂರದಲ್ಲಿದೆ. ಮಳಖೇಡ ಕೂಡ ಬಹಳ ಸಮೀಪ. ಆಗಿನ ಕಾಲದಲ್ಲಿ ರಾಷ್ಟ್ರಕೂಟರ ಒಂದು ಖಜಾನೆ ಈ ಊರಲ್ಲಿತ್ತು ಎಂದು ಹೇಳುತ್ತಾರೆ. ಇದು ನೋಡಿ, ಒಳಗಿರತಕ್ಕಂಥ ದೃಶ್ಯಾವಳಿ, ಅಂಗಳ, ಲಕ್ಷ್ಮಿ ಮತ್ತು ಹನುಮಾನ್ ದೇವರ ಫೋಟೋ. ಇದು ಒಳಕೋಣೆ. ಛಾವಣಿ ಕಟ್ಟಿಗೆಯಿಂದ ಕಟ್ಟಲಾಗಿದೆ, ಬಹಳ ಮಜಬೂತಾಗಿದೆ. ಇದು ಒಳಗಿರ್ತಕ್ಕಂಥ ಕೋಣೆ ನೋಡಿ. ಈ ರೀತಿ ಕಟ್ಟಿಗೆ ಹಾಕಿ ಅರೆ ಚಪ್ರ ಅಂತ ಹೇಳ್ತೀವಿ ನಾವು. ಅದರ ಮೇಲೆ ಈ ಮಾರ್ಬಲ್ ಶಾಬಾದ್ ಕಲ್ಲನ್ನು ಒಂದರ ಮೇಲೆ ಒಂದನ್ನು ಇಟ್ಟು ಛಾವಣಿಯನ್ನು ಕಟ್ಟುತ್ತಾರೆ. ಇದು ಮೇಲೂ ಕೂಡ ಒಂದು ಕೊಠಡಿ ಇದೆ. ಈಗ ಅವರು ಅದನ್ನು ಸ್ವಲ್ಪ ಅಭಿವೃದ್ಧಿಪಡಿಸುತ್ತಿದ್ದಾರೆ. ಈ ಬಾಲ್ಕನಿ ಥರ ಇಲ್ಲಿ ಕುಂತೇನೆ ನಾವು ಮನೆ ಮುಂದೆ ಆಗುವ ದೃಶ್ಯಾವಳಿಗಳನ್ನು ನಾವು ನೋಡಬಹುದು. ಇದು ನೋಡಿ, ಈ ಕೊಂಕನಹಳ್ಳಿ ಗ್ರಾಮದ ಒಂದು ದೃಶ್ಯಾವಳಿ. ಈ ಗೋಡೆಯ ಕಲ್ಲನ್ನು ತಾವು ನೋಡ್ತಿರ್ಬೋದು. ಶಾಬಾದ್ ಕಲ್ಲು ಅಂತೀವಿ, ಅರಗಲ್ ಅಂತೂ ಕೂಡ ಅಂತೀವಿ. ಆ ಭಾಗದಲ್ಲಿ ಭಾಳಷ್ಟು ಸಿಗುತ್ತದೆ. ಹೀಗಾಗಿ ಆ ಕಲ್ಲಿನಿಂದನೇ ಕಟ್ಟಿರ್ತಕ್ಕಂಥ ಮನೆ. ಡೈರಿ ಇದೆ ಏನ್ರಿ ನಮ್ಮ ಕಡೆ? ಇನ್ನೇನು ಮಾಡ್ತೀರಿ ಸರ್? ನೋಡಿ ಎಷ್ಟು ಸುಂದರವಾಗಿದೆ. ನಾನು ಈ ಮನೆ ನೋಡಲು ನಮ್ಮ ದಾವಣಗೆರೆಯ ಆತ್ಮೀಯರಾದ ತಿಪ್ಪೇಸ್ವಾಮಿಯವರ ಜೊತೆ ಹೋಗಿದ್ದೆ.
ಇದನ್ನು ತೋರಿಸಲು ಅನುವು ಮಾಡಿಕೊಟ್ಟಿರುವ ಆ ಮನೆಯ ಗೌಡರಿಗೂ ಹಾಗೂ ಅವರ ಸಂಬಂಧಿಕರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು.